ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಬೀಟ್ರೂಟ್ ಹಲ್ವಾ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ. ನಾನಿವತ್ತು ಬೀಟ್ರೂಟ್ ಹಲ್ವಾ ಮಾಡ್ತೇನೆ. ಅದಕ್ಕೆ 2 ಸ್ಪೂನು ತುಪ್ಪ ಹಾಕಿದ್ದೇನೆ. ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ತಿದ್ದೇನೆ. ಅದು ಹುರಿ ನೋಡಿ ಸಾಕು. ಎರಡು ಕಪ್ಪು ಬೀಟ್ರೂಟ್ ಹಾಕ್ಕೊಳ್ತಿದ್ದೇನೆ. ಅದರಲ್ಲಿ ಚೆನ್ನಾಗಿ ಹುರಿಯುವ. ನೋಡಿ 1.5 ಲೋಟ ಹಾಲು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹಾಲು ಹಾಕಿ ಇದನ್ನು ಈಗ ಬಾಯಿ ಮುಚ್ಚಳ ಇಟ್ಟು ಮುಚ್ಚಿ ಬೇಯಿಸುವ. ಸ್ವಲ್ಪ ಬೇಯಲಿ, ಒಂದು 10 ರಿಂದ 15 ನಿಮಿಷ. ನೋಡಿ ಈಗ ಹಾಲು ಕಡಿಮೆ ಆಗ್ತಾ ಬಂತು. ಸಕ್ಕರೆ ಹಾಕುವ. ಇದರಲ್ಲಿ ದೊಡ್ಡ ಸ್ಪೂನಲ್ಲಿ 4 ಅಂದರೆ 3/4 ಕಪ್ ಉಂಟು. ಇದರಲ್ಲಿ 3/4 ಕಪ್ ಸಕ್ಕರೆ ಹಾಕಿದೆ. ಇದು ಸರಿ ಅದರದ್ದು ನೀರು ಹಾಲೆಲ್ಲ ಇಂಗುವವರೆಗೆ ನಾವು ತಿರುಗ್ತಾ ಇರಬೇಕು. ಹೀಗೆ ತುಪ್ಪ ಹಾಕ್ಕೊಳ್ತೇನೆ. ಏಲಕ್ಕಿ ಪುಡಿ, ಆಗ ಹುರಿದಿಟ್ಟುಕೊಂಡಂಥ ಗೋಡಂಬಿ ಮತ್ತು ಬಾದಾಮಿ, ನೋಡಿ ಇಷ್ಟಾದರೆ ಸಾಕು. ಈಗ ರೆಡಿ ಆಯಿತು. ತುಂಬ ಏನು ಪಸೆ ಹೋಗೋದು ಬೇಡ, ಸ್ವಲ್ಪ ಪಸೆ ಇರಲಿ, ಚೆಂದ ಆಗ್ತದೆ. ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ, ಚೆನ್ನಾಗಿ ಆಗಿದೆ. ನೀವು ಮಾಡಿ ನೋಡಿ ತಿನ್ನಿ. ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.